ಕಳೆದ 6 ವರ್ಷಗಳಿಂದ ಸಮಾಜ ಸೇವೆಯ ಮೂಲಕ ಗುರುತಿಸಿಕೊಂಡಿರುವ ಮಂಗಳೂರಿನ ಅಮೃತ ಸಂಜೀವಿನಿ ಸೇವಾ ಸಂಸ್ಥೆಯ 6ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಒಂದೇ ವೇದಿಕೆಯಲ್ಲಿ 14 ಅಶಕ್ತ ಕುಟುಂಬಗಳಿಗೆ ಮತ್ತು 2 ಆಶ್ರಮಗಳಿಗೆ ಒಟ್ಟು 4 ಲಕ್ಷಕ್ಕೂ ಅಧಿಕ ಸಹಾಯಧನವನ್ನು ಹಸ್ತಾಂತರಿಸಲಾಯಿತು. ಮಂಗಳೂರಿನ ಅಮೃತ ಸಂಜೀವಿನಿ ಸೇವಾ ಸಂಸ್ಥೆಯ 6ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಬಡ ಕುಟುಂಬಗಳಿಗೆ ಸಹಾಯಧನ ಹಸ್ತಾಂತರ ಕಾರ್ಯಕ್ರಮವು ಗುರುಪುರದ ವಜ್ರದೇಹಿ ಮಠದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ವಜ್ರದೇಹಿ ಮಠದ ಸ್ವಾಮೀಜಿಗಳಾದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಅಮೃತ ಸಂಜೀವಿನಿ ಸೇವಾ ಸಂಸ್ಥೆ ಕಳೆದ 6 ವರ್ಷದಿಂದ ಯಾವುದೇ ಫಲಾಪೇಕ್ಷೆಯನ್ನ ಬಯಸದೆ ಸಮಾಜದ ಸೇವೆಯನ್ನ ಮಾಡುತ್ತಿದೆ. 1 ಕೋಟಿಗೂ ಮಿಕ್ಕಿ ಸಹಾಯವನ್ನ ಮಾಡಿದ್ದಾರೆ. ಹಣವನ್ನ ಸಂಗ್ರಹ ಮಾಡಿ ಯಾರಿಗೆ ಅವಶ್ಯಕತೆ ಇದೆಯೋ ಅವರನ್ನ ಆಯ್ಕೆ ಮಾಡಿ ನೀಡುತ್ತಿರುವುದು ದೇವರು ಮೆಚ್ಚುವ ಕೆಲಸ ಎಂದು ಹೇಳಿದರು. ಸಮಾಜದ ಎಡ್ಡೆಪ್ಪನ್ನು ಬಯಸೋದು, ಸಮಾಜದ ದಿಂಜ ಬಂಗ ಇತ್ತಿನ ಕಡೆಗೆ ಸಹಕಾರ ಮಾಡ್ಬೋದು ಅನ್ಪನ ಒಂದು ಮಲ್ಲ ಧ್ಯೇಯೋದ್ದೇಶದಿ ಒಂದು ಸಮಾಜದೊಟ್ಟಿಗೆ ಬೆರೆಸೋದಿತ್ತಿನ ಜವಣೆಗೆ ಸಮಾಜದ ಮುಖಮಂತದ ಗೋಪದ ಕಾಲಘಟ್ಟದ ಸಮಾಜದೊಟ್ಟಿಗೆ ಬೆರೆಸದು ಸಮಾಜದ ದಾದಾಗಲ್ಲ ಕೊರಡೊಂಪುನ ಒಂದು ಮಲ್ಲ ಮಹತ್ವಾಕಾಂಕ್ಷೆಯದಿ ಒಂದು ಆದಿ ವರ್ಷದ 1 ಕೋಟಿ ರೂಪಾಯಿಗಳ ಹೆಚ್ಚಿಗೆ ಧನ ಸಂಗ್ರಹ ಮಂಚದ ಅಂಚಿತ್ತಿನ ಮಂಚಿ ಪರಿಶ್ರಮದ ಬೆಗರದ ಕಾಸನ್ನು ಆ ಏರಿಗೆ ಕಷ್ಟದ ಕಾಲದ ಏರಿಗೆ ಅವಶ್ಯಕತೆ ಉಂಟು ಅಕಲಿನ ಆಯ್ಕೆ ಮಾಡ್ತದೆ. ಆ ಒಂದು ವ್ಯವಸ್ಥೆಯನ್ನು ಅಕಲ್ನ ಇಲ್ಲದ ಕೊಲ್ಬೋದು ಎತ್ತಾವನ ನಿಸ್ವಾರ್ಥ ಸೇವೆಡ್ ಅಮೃತ ಸಂಜೀವಿನಿ ಆದಿ ವರ್ಷ ಬಹಳ ಮಲ್ಲ ಪುಗಾರ್ತ್ಯದ ಕೆಲಸದ ಪದ್ಯ ಉರ್ದುನ ಒಂದು ಪಂದ್ರೆಗೆ ಬಹಳ ಕೊಂಡಾಟ. ಇದೇ ವೇಳೆ ಸ್ವಾಮೀಜಿಯವರು ಮಂಗಳೂರಿನ ಅಮೃತ ಸಂಜೀವಿನಿ ಸೇವಾ ಸಂಸ್ಥೆಯ ವತಿಯಿಂದ 14 ಅಶಕ್ತ ಕುಟುಂಬಗಳಿಗೆ ಮತ್ತು 2 ಆಶ್ರಮಗಳಿಗೆ ಒಟ್ಟು 4 ಲಕ್ಷಕ್ಕೂ ಅಧಿಕ ಸಹಾಯಧನವನ್ನು ಹಸ್ತಾಂತರಿಸಿದರು. ಅಮೃತ ಸಂಜೀವಿನಿ ಸೇವಾ ಸಂಸ್ಥೆ ಕಳೆದ 6 ವರ್ಷಗಳಲ್ಲಿ 70 ಮಾಸಿಕ ತಿಂಗಳು, 226 ಯೋಜನಾ ಕುಟುಂಬಗಳು, 196 ತುರ್ತು ಯೋಜನಾ ಕುಟುಂಬಗಳು, ಹೀಗೆ 422 ಕುಟುಂಬಗಳಿಗೆ ಒಟ್ಟು 1,04 ಲಕ್ಷಗಳಷ್ಟು ಸಂಜೀವಿನಿಯ ಸಹಾಯ ಹಸ್ತ ದೊರಕಿದೆ. ಈ ಸಂದರ್ಭ ಅಮೃತ ಸಂಜೀವಿನಿ ಸೇವಾ ಸಂಸ್ಥೆಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಪವನ್ ಕಾಜ್ಮಡ್ಕ, ವಿ4 ನ್ಯೂಸ್, ಮಂಗಳೂರು.